ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುರುವಾಗ್ತಾ ಇರೋದು ಫುಡ್ ಸೀನ್ಸಿಂದ, ಯಾಕಂದರೆ 1 to 3 PM ಇಲ್ಲಿ ಟೀ, ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಟೈಮ್. ಈ ಒಂದು ಹೊತ್ತಿಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿಂದ ಈ ಸೀನ್ಸೇ ಫಸ್ಟ್ ಬರ್ತಾ ಇದೆ. ಈ ಎಂಟೈರ್ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್, ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು, ಯಾಕಾಗಾಯಿತು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ಈ ಪ್ಯಾಕೇಜ್ ಹೆಂಗಿದೆ ಅಂದರೆ, ನೀವು ಬಂದು ಉಳ್ಕೊಂಡ್ರೆ ಫ್ಯಾಮಿಲಿ ಜೊತೆಗೆ ವರ್ಕೌಟ್ ಆಗುತ್ತೆ. ಬ್ರೇಕ್ಫಾಸ್ಟು ಇದೆ, ಮಧ್ಯಾಹ್ನ ಹೈ ಟೀನೂ ಇದೆ, ಸಂಜೆಗೆ ವೆರೈಟಿ ಸ್ನ್ಯಾಕ್ಸ್ ಇದೆ. ಅದೇ ಡಿನ್ನರ್ ಥರನೂ ಆಗ್ಬಿಡುತ್ತೆ ಅಲ್ವಾ ದೀಪು? ನಿನ್ನೆ ನಾವು ಡಿನ್ನರ್ ಮಾಡಿದ್ದೇ ಇಲ್ಲ. ಇಟ್ಸ್ ಆ್ಯಕ್ಚುಲಿ ವರ್ತ್ ಇಟ್ ಅಲ್ವಾ? ನಾವೇನು ಮಾಡಿದ್ದೀವಿ ಅಂದರೆ, ತುಂಬ ಡೆಸರ್ಟ್ಸ್ ಇತ್ತು, ಎಲ್ಲ ಒಂದೊಂದೇ ತಗೊಂಡ್ವಿ. ಅದನ್ನು ಇಬ್ಬರು ಶೇರ್ ಮಾಡ್ತಾ ಇದ್ವಿ. ಬಿಕಾಸ್ ಚೆನ್ನಾಗಿದ್ರೆ ಇನ್ನೊಂದು ತಗೋಬೋದಿಲ್ಲ, ಅಂದರೆ ವೇಸ್ಟ್ ಆಗುತ್ತಲ್ಲ. ಯಪ್ಪ, ಫುಡ್ ಒಂಚೂರು ಚೆನ್ನಾಗಿರಲಿಲ್ಲ. ಏನೋ ಹಿಟ್ಟನ್ನ ಕಲಿಸ್ದಂಗಿತ್ತು. ಒಂದೊಂದು ಕಂಟ್ರೀದು ಒಂದೊಂದು ಥರ ಫುಡ್ ಐಟಮ್ಸ್, ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಇದಾದಮೇಲೆ ನಾವು ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಕಮ್ ಲೆಟ್ಸ್ ಚೆಕ್ ಔಟ್. ಏನು ಬೇಬಿ ಹಿಂಗೆ ಪಟಾಯಿಸ್ತೀರಾ ನನಗೇನೆ? ಹಿಂಗೆ ಓಕೆ. ಸೊ ನಾವಲ್ಲಿ ಹೈಟಿಗೆ ಹೋಗಿದ್ವಲ್ಲ, ಬನಾನ ತಗೊಂಡು ಬಂದ್ವಿ 2, ಸೊ ದಟ್ ರಾತ್ರಿಗೆ ನಮಗೆ ತಿನ್ನಕ್ಕಾಗತ್ತೆ ಅಂತ. ಆಲ್ವೇಸ್ ನೈಸ್, ಎಲ್ಲಾದರೂ ಹೋದಾಗ ಬೇರೆ ಫುಡ್ ಇರುತ್ತೆ, ಸೊ ಚೆನ್ನಾಗಿ ಮೋಷನ್ ಎಲ್ಲ ಕ್ಲೀನ್ ಆಗಬೇಕು ಅಂದರೆ ಇಟ್ಸ್ ನೈಸ್ ಟು ಹ್ಯಾವ್ ಅ ಬನಾನಾ. ಇದೇನು ಗೊತ್ತಾ, ಮ್ಯಾಂಗೋಸ್ಟನ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಅಲ್ಲೊಂದು ನೋಡಿದೆ, ಐ ವಾಸ್ ಲೈಕ್ ಮ್ಯಾಂಗೋಸ್ಟನ್ ಇದೆಯಾ ತಿನ್ನಬೇಕು ಅಂತ. ಈ ಥರ ಓಪನ್ ಮಾಡಿದ್ರೆ ಇದರಲ್ಲಿ ಇರೋದು ಇಷ್ಟೇ ಪುಟ್ಟು ಮಾಂಸ ಗೊತ್ತಾ, ಸ್ವಲ್ಪನೇ ಮಾಂಸ ಇರುತ್ತೆ. ಚಿನಿ ತಗೊಳ್ಳಿ, ಯು ಲೈಕ್ ಇಟ್ ಟೂನಾ? ತಗೊಳ್ಳಿ ಮ್ಯಾಂಗೋಸ್ಟನ್. ಮಾಯ್ ಬೇಗ ಬನ್ನಿ. ಅದು ಹಾಕೊಂಡು ಹೋಗಿ. ಇದು ನಮ್ಮ ಲಾಸ್ಟ್ ಡೇ, ಸೊ ಹಾಗೆ ಸುಮ್ಮನೆ ಒಂದ್ಸತಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಎಂಟೈರ್ ಪ್ರಾಪರ್ಟಿನಲ್ಲಿ ಯಾವ್ಯಾವ ಫುಡ್ ವೆರೈಟೀಸ್ ಇದೆ, ಏನೇನು ಡಿಫ್ರೆನ್ಸ್ ಇದೆಯಂತ. ಬನ್ನಿ ನಿಮಗೂ ಹಾಗೆ ತೋರಿಸ್ತೀನಿ. ಬುಫೆ ಬ್ರೇಕ್ಫಾಸ್ಟ್ ನಮ್ಮಿಬ್ಬರಿಗೆ ತುಂಬಾ ಇಷ್ಟ. ಬಿಕಾಸ್ ಹಲವಾರು ಸ್ಪ್ರೆಡ್ಸ್ ಇರುತ್ತೆ, ಕಾಂಟಿನೆಂಟಲ್ ವೆರೈಟೀಸ್ ಇರುತ್ತೆ, ಇಂಡಿಯನ್, ಅಮೇರಿಕನ್, ಅದೇ ರೀತಿಯಲ್ಲಿ ಫ್ರೂಟ್ಸ್, ಸ್ಯಾಲಡ್ಸ್, ತುಂಬ ಆಪ್ಷನ್ಸ್ ಇರೋದ್ರಿಂದ ನಾವಿಬ್ಬರು ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ದಿಸ್ ಇಸ್ ಆರ್ ಬ್ರೇಕ್ಫಾಸ್ಟ್ ಸ್ಪ್ರೆಡ್. ಅದೇ ನಮಗೆ ಲಂಚ್ ಆ್ಯಂಡ್ ಡಿನ್ನರ್ ಬುಫೆ ಇದ್ದರೆ ಇಷ್ಟನೇ ಆಗಲ್ಲ. ಬಿಕಾಸ್ ಹಲವಾರು ವೆರೈಟೀಸ್ ಇದ್ರೂ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ, ಆ್ಯಂಡ್ ಬಿಸಿನೂ ಇರಲ್ಲ. ಜೇನುತುಪ್ಪದಲ್ಲಿ ನಾನು ನೋಡಿರೋದು ಒಂದೇ ವೆರೈಟಿ, ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ. ಬಟ್ ಇಲ್ಲಿ ಬಂದರೆ ಇಲ್ಲಿ ಹಲವಾರು ವೆರೈಟಿನ ಇಟ್ಟಿದ್ರು. ಇದು ಮಾಮೂಲಿ ಜೇನುತುಪ್ಪ. ಇದ್ರ ಪಕ್ಕದಲ್ಲಿರೋದು ಇವಾಗ ಯಮಿನಿ ಜೇನುತುಪ್ಪ, ಎಷ್ಟು ಚೆನ್ನಾಗಿರುವಂಥ ವೈಬ್ರೆಂಟ್ ಕಲರಲ್ಲಿದೆ. ಹಾಗೆಯೇ ಈ ಕಡೆ ಬಂದರೆ ಇದು ರಾ ವೈಟ್ ಮೌಂಟೇನ್ ಜೇನುತುಪ್ಪ, ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಇದೆಯಲ್ಲ. ಸೊ ಅದನ್ನು ಹಾಗೆ ನೋಡ್ತಾ ಟ್ರೈ ಮಾಡಲೇಬೇಕು ಅಂತ. ಇದು ಆ್ಯಕ್ಚುಲ್ ಜೇನುಗೂಡನ್ನು ತಂದುಬಿಟ್ಟು ಇಟ್ಟಿರೋಂಗಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಮ್ಮಿಬ್ಬರ ಫೇವ್ರೆಟ್ ಕಾಫಿ, ಇಲ್ಲಿ ಕಾಫಿ ವಾಸ್ ಅಲ್ಟಿಮೇಟ್. ನಿನ್ನೆ ನಾವು ಎಲ್ಲಿ ಹೋಗಿದ್ದು ಬೇಬಿ? ಡೆಸರ್ಟ್ ಸಫಾರಿ. ಡೆಸರ್ಟ್ ಸಫಾರಿಗೆ ಹೋಗಿದ್ವಲ್ಲ, ಅಲ್ಲಿ ನೋಡಿ ಮೆಹಂದಿ ಚೆನ್ನಾಗಿ ಡಾರ್ಕ್ ಆಗಿದೆ. ಆ್ಯಂಡ್ ಚೊಕೋ ಚಿಪ್ಸ್ ಅಂದರೆ ನನಗಿಷ್ಟ. ಯಾರ್ಯಾರಿಗೆ ಇಷ್ಟ ಹೇಳಿ, ಪ್ರತಿದಿನ ತಗೋತಾ ಇದ್ದೀನಿ. ಯಾ ಅಂತೆ. ಏ ಹೀರೋ, ಯೂಶ್ವಲಿ ಎಲ್ಲ ಕಡೆ ವೈಫೈ ಚೆನ್ನಾಗಿರುತ್ತೆ. ನಿನ್ನೆ ರಾತ್ರಿ ವೀಡಿಯೋಗೆ ಅಪ್ಲೋಡ್ ಇಟ್ಟಿದ್ದೀನಿ, ಬಟ್ ಅದು ವೀಡಿಯೋ ಅಪ್ಲೋಡೇ ಆಗಿಲ್ಲ ಯೂಟ್ಯೂಬ್ಗೆ. ಅಪ್ಲೋಡ್ ಆಗಿಲ್ಲ ಅಂದರೆ ಇನ್ನೂ 1 hour ವೀಡಿಯೋ ಬರಬೇಕು ಯೂಟ್ಯೂಬ್ಗೆ. ಆ ವಿಡಿಯೋ ಬರೋ ಚಾನ್ಸೇ ಇಲ್ಲ. ಸೊ ನಾನು ರಿಸೆಪ್ಷನಿಗೆ ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಇವಾಗ 5 ನಿಮಿಷ ಒಂದು ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಕೊಡ್ರಪ್ಪ ಅಂತ. ಐ ಹೋಪ್ ಅವ್ರು ಕೊಡ್ತಾರೆ, ಸೊ ದ್ಯಾಟ್ ನೀವೆಲ್ಲರೂ ನನ್ನ ವೀಡಿಯೋ ನೋಡ್ಬೋದು. ಬನ್ನಿ. ಎಲ್ಲಿದೆ ರೂಮ್? 12:20 ಆಯಿತು. ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬಾ ಲೇಟ್ ಆಯಿತು.
ಸಾರಿ, ಕೆಲವೊಂದು ಸತಿ ನಾನು ನಿಮ್ಗೆ ಹೇಳಿರ್ತೀನಿ ಇವತ್ತಿಗೆ ವೀಡಿಯೋ ಬರುತ್ತೆ, ಹೊತ್ತಿಗೆ ಬರಲ್ಲ. ಯಾಕಂದರೆ ಈ ಥರ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಲಾಸ್ಟ್ ಮಿನಿಟಲ್ಲಿ. ಸೊ ಎನಿವೇಸ್, ದೀಪ ಅವ್ರು ಕಾಯ್ತಾ ಇದ್ದಾರೆ. ಐ ಆಮ್ ಲೇಟ್. ಮಲಗಿದ್ದಾರೆ ಅನ್ಸುತ್ತೆ. ರೆಡಿನಾ ಚಿನ್ನಿ, ನೀವು ರೆಡಿನಾ? ನಾನು ಲೇಟಾ? ರೆಡಿ ಆಗ್ಬಿಟ್ಟು ಹೊರಡೋಣ. ಎಷ್ಟು ದೂರ ಇದೆ ಎಮಿರೇಟ್ಸ್ ಪ್ಯಾಲೇಸ್? 20 ಮಿನಿಟ್ಸಾ? ನಂಗೆಲ್ಲೂ ಹೋಗೋದಕ್ಕೂ ಮೂಡೇ ಇಲ್ಲ. ಮೂಡ್ ಅಪ್ಸೆಟ್ ಆಗ್ಬಿಡ್ತು. ಹಾಯ್ ಹೇಳಿ ಎಲ್ಲರಿಗೂ. ಹಾಯ್. ವಿಡಿಯೋ ನೋಡಿದ್ರಾ? ಹಾಯ್, 10 ನಿಮಿಷದಲ್ಲಿ ಸ್ನಾನ ಮುಗಿಸಿದೆ. ನಾನು ಫಟಾಫಟ್ ಸ್ನಾನ ಮುಗಿಸ್ತೀನಿ. ಕೆಲವರು 1 hour ತಗೋತಾರೆ ಸ್ನಾನ ಮಾಡೋದಕ್ಕೆ. ಇಲ್ಲಿ ಇವರು ನೀವು ಹೇಳಿ, ನೀವು ಸ್ನಾನ ತುಂಬ ಟೈಮ್ ತಗೋತೀರೋ ಅಥವಾ ಫಟಾಫಟ್ ಮಾಡ್ತೀರಾ ಅಂತ. ನಾನು ಸ್ವಲ್ಪ ಕ್ವಿಕ್ ಎಲ್ಲಾದ್ರಲ್ಲೂ ಫಟ್ ಅಂತ ಆಗುತ್ತೆ. ಇವಾಗ ನಾನು ಪ್ಯಾಕಿಂಗ್ ಟಿಪ್ ಏನು ಅಂದರೆ, ನೀವು ಯಾವತ್ತಾದರೂ ಇವತ್ತು ಚೆಕ್ಔಟ್ ಆದರೆ, ನಾನು ಯೂಶಲಿ ಹಿಂದಿನ ದಿನ ರಾತ್ರಿ ಬಂದಿರ್ತೀವಲ್ಲ ಆವಾಗಲೇ ಎಲ್ಲ ಮುಗಿಸಿರ್ತೀನಿ ಅಲ್ವಾ ಬೇಬಿ? ಅಪರೂಪಕ್ಕೆ ರೇರ್ಲಿ ನಾವು ಒಂದು 11 ಗಂಟೆ ರಾತ್ರಿ ಏನಾದರೂ ಆದರೆ ರೂಮಿಗೆ ಬರೋದು, ಮತ್ತೆ ಹೊರಡೋ ದಿನಾನೇ ಮಾಡ್ತೀನಿ ಬೇಗ ಇದ್ದು. ಬಿಕಾಸ್ ಇಲ್ಲಾಂದ್ರೆ ಹರಿಬರಿನಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಎಲ್ಲ ನೀಟಾಗಿ ಪ್ಯಾಕ್ ಮಾಡಬೇಕು. ಸೊ ನಿನ್ನೆ ಎಲ್ಲ ಪ್ಯಾಕ್ ಮಾಡಿದ್ರಿಂದ ಇವತ್ತು ಬೆಳಿಗ್ಗೆ ಸ್ನಾನ ಮುಂಚೆ ಏನು ಹಾಕಿದ್ವಿ ಬಟ್ಟೆ ಅದನ್ನು ಮಾತ್ರ ಫೋಲ್ಡ್ ಮಾಡಿ ಸ್ವಲ್ಪ ಫೇಸ್ ವಾಶ್, ಟಾಯ್ಲೆಟರೀಸ್ ಈ ಥರದ್ದೆಲ್ಲ ಪ್ಯಾಕ್ ಮಾಡಿ ಇಡಬೇಕಾಗುತ್ತೆ. ಸೊ ಫಟಾಫಟ್ ಅದನ್ನು ಮುಗಿಸ್ತೀನಿ. ಆಮೇಲೆ ರೆಡಿ ಆಗಿಬಿಟ್ಟು ಜಸ್ಟ್ ಗೋ. ಜನರಲಿ ಎಲ್ಲ ಹೋಟೆಲ್ಸಲ್ಲಿ 12 PM ಚೆಕ್ಔಟ್ ಇರುತ್ತೆ ಮಧ್ಯಾಹ್ನ. ಬಟ್ ಎಕ್ಸ್ಟೆನ್ಷನ್ ಕೇಳಿದ್ರೆ 2 PM ತನಕನೂ ಎಕ್ಸ್ಟೆನ್ಷನ್ ಕೊಡ್ತಾರೆ. ಸೊ ದಟ್ ಆರಾಮದಲ್ಲಿ ನಮ್ಮ ಪಾಡಿಗೆ ಲೇಟಾಗಿ ಎದ್ದು ಚೆಕ್ಔಟ್ ಮಾಡ್ಬೋದು ಅಂತ. ಹವೆವರ್ ನಾವು ಬೇಗನೆ ಚೆಕ್ಔಟ್ ಮಾಡಿದ್ವಿ ಬಿಕಾಸ್ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇತ್ತು, ಹಲವಾರು ಪ್ಲ್ಯಾನ್ಸ್ ಇತ್ತು. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡಿದ್ದು ಯಾವುದೆಲ್ಲ ಆಯಿತು, ಎಷ್ಟೆಲ್ಲ ಆಯಿತು ಅಂತ ಯೋಚನೆ ಮಾಡಿದ್ರೆ ಒಂದೂ ಆಗಿಲ್ಲ. ಹೇರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಮೂಡೂ ಇಲ್ಲ, ಟೈಮು ಇಲ್ಲ. ಫಟಾಫಟ್ ಚೇಂಜ್ ಮಾಡೋಣ. ರೆಡಿ. ಇವತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಏನೂ ಮಾಡ್ತಿಲ್ಲ. ಸೊ ಸುಮ್ಮನೆ ಹಾಗೆ ಒಂದು ಬನ್ ಹಾಕೊಂಡಿದ್ದೀನಿ. ಈ ಔಟ್ಫಿಟ್ನ ನಾನು ಸ್ಪ್ಲಾಶ್ ಅಂತ ತಗೊಂಡಿದ್ದು. ಇಯರಿಂಗ್ಸ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಆ್ಯಂಡ್ ದಿಸ್ ಇಸ್ ಅರ್ಮಾನಿ ವಾಚ್. ಅಷ್ಟೇ ಇವತ್ತು. ನೋ ಆಕ್ಸೆಸರೀಸ್, ನಥಿಂಗ್. ರೂಮ್ ಚೆಕ್ಔಟ್ ಮಾಡಿ ಆಲ್ಮೋಸ್ಟ್ 2 hours ಆಯಿತು. ನಮ್ಮಿಬ್ಬರ ಇಂಟೆನ್ಸ್ ಡಿಸ್ಕಷನ್ ಆಗ್ತಾಯಿತ್ತು. ಬಟ್ ಡಿಸ್ಕಷನ್ ಮಾಡಿದ್ಮೇಲೆ ವಿ ಫೀಲ್ ಮಚ್ ಬೆಟರ್ ಅಲ್ವಾ? ಕೆಲವೊಂದು ವಿಷಯಗಳನ್ನ ಮಾತಾಡಬೇಕಾಗಿತ್ತು, ಅದನ್ನು ಹಂಚ್ಕೊಂಡ್ವಿ, ಮಾತಾಡಿದ್ವಿ. ರೈಟ್ ಪ್ಲೇಸಲ್ಲಿ ಇರಲಿಲ್ಲ ವಿಷಯ ಮಾತಾಡಬೇಕಾದ್ರೆ. ಬಟ್ ಐ ಥಿಂಕ್ ಆ ವಿಷಯ ಮಾತಾಡೋದು ಇಂಪಾರ್ಟೆಂಟ್ ಆಗಿತ್ತು ಅಲ್ಲ. ಆ್ಯಂಡ್ ಯು ಫೀಲ್ ಬೆಟರ್, ಐ ಫೀಲ್ ಬೆಟರ್. ಎಸ್, ನಮ್ಮ ಇವತ್ತಿನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಬಿಕಾಸ್ ನಾವು ಏನೋ ಮಾಡಬೇಕಾಗಿತ್ತು ಬಟ್ ಯಾವುದೂ ಆಗಲಿಲ್ಲ, ವಿಚ್ ಇಸ್ ಆ್ಯಕ್ಚುಲಿ ಫೈನ್. ಅಟ್ಲೀಸ್ಟ್ ಆ್ಯಸ್ ಇಂಡಿವಿಜುವಲ್ಸ್ ನಮ್ಮಿಬ್ರಿಗೆ ಇವಾಗ ಬೆಟರ್ ಅನ್ನಿಸ್ತಾ ಇದೆ. ಸೊ ವಾಟ್ ನೆಕ್ಸ್ಟ್? ಅದೇ ಒಳ್ಳೆ ಕಡೆ ಊಟಕ್ಕೆ ಹೋಗೋಣ. ಸೊ ದ್ಯಾಟ್ ಊಟ ಮಾಡ್ಬೋದು. ಮನ್ಸು ಹಗುರ ಆಗಿದೆ ಇಬ್ರಿಗೂ. ರಿಲ್ಯಾಕ್ಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ತೀವಿ ಅಷ್ಟೇ. ಇವತ್ತು ನಾವು ಫೆರಾರಿ ವರ್ಲ್ಡ್, ಆಮೇಲೆ ಯಾಸ್ ಮಾಲ್, ಆಮೇಲೆ ಎಮಿರೇಟ್ಸ್ ಪ್ಯಾಲೇಸ್ ಇಲ್ಲಿಗೆಲ್ಲ ಹೋಗಬೇಕಾಗಿತ್ತು. ಬಟ್ ಪ್ಲ್ಯಾನ್ ಫ್ಲಾಪ್, ಎಲ್ಲ ಕ್ಯಾನ್ಸಲ್. ಲೈಫಲ್ಲಿ ಎಲ್ಲ ಸತಿ ಅಂದ್ಕೊಂಡಿದ್ದಾಗಲ್ಲ, ಅಂದ್ಕೊಂಡಿರೋ ರೀತಿ ಆಗಲೇಬೇಕು ಅಂತ ಏನೂ ಇಲ್ಲ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಯಾವ ರೀತಿನಲ್ಲೂ ಬರ್ಬೋದು, ವಿಚ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ನಾವಿರೋ ಪ್ರಾಪರ್ಟಿ ಹತ್ರನೇ ರಿಚ್ ಕಾರ್ಲ್ಟನ್ ಅನ್ನೋ 5 star ಪ್ರಾಪರ್ಟಿ ಇತ್ತು. ಸೊ ಅಲ್ಲಿಂದ ಈ ಥರದ ಬ್ಯೂಟಿಫುಲ್ ವ್ಯೂ, ಅಲ್ಲಿ ಕಾಣ್ತಾ ಇರೋಂಥ ಬ್ಲೂ ಬಿಲ್ಡಿಂಗ್ ಇದೆಯಲ್ಲ, ಅದು ನಾವು ಉಳ್ಕೊಂಡಿರುವಂಥ ಹೋಟೆಲ್. ಸೊ ಇದು ಇಂಟೀರಿಯರ್ಸ್. ನಮಗೆ ಇಲ್ಲಿ ಪಂಜಾಬ್ ಗ್ರಿಲ್ ಅನ್ನೋ ಪ್ಲೇಸ್ ಸಿಕ್ತು. ಸೊ ಇಲ್ಲಿಗೆ ಬಂದ್ವಿ ಸ್ಪೆಸಿಫಿಕ್ ಆಗಿ ಇಂಡಿಯನ್ ಸ್ಟೈಲ್ ಟ್ರೈ ಮಾಡೋಣ ಅಂತ. ಬಜ್ಜಿ ವಿತ್ ಚಾಟ್ಸ್. ಈರುಳ್ಳಿ ಬಜ್ಜಿಗೆ ಪಂಜಾಬ್ ಸ್ಟೈಲ್ ಚಾಟ್ಸ್ ಮಿಕ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು ಅಲ್ಲ?
ಪಂಜಾಬ್ ಗ್ರಿಲ್, ಹೆಸರು ತಕ್ಕಂತೆ ಇಂಡಿಯನ್ ಸ್ಟೈಲ್ ಕಾಕ್ಟೇಲ್ಸ್ ಇತ್ತು. ಚಟ್ಪಟ ಮ್ಯಾಂಗೋ, ಇದರಲ್ಲಿ ಆಬ್ಸಲ್ಯೂಟ್ ಮ್ಯಾಂಗೋ ಫ್ಲೇವರ್, ಅಲ್ಲಿ ಹೊರಗಡೆ ಅದು ಉಪ್ಪು, ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್. ಓ ಮೈ ಗಾಡ್, ಇಟ್ ವಾಸ್ ಸೋ ಗುಡ್. ಮೆನುನಲ್ಲಿ ಹಲವಾರು ಆಪ್ಷನ್ಸ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿ ಆರ್ಡರ್ ಮಾಡಿರ್ತೀವಿ. ಅದು ಬಂದಾಗ ಇನ್ನೂ ಖುಷಿ ಆಗುತ್ತೆ, ಆಹಾ ಎಷ್ಟು ಚೆನ್ನಾಗಿರ್ಬೋದು ಅಂತ. ಆದರೆ ಎಲ್ಲ ಸತಿ ಈ ಫುಡ್ ನೋಡ್ದಂಗೆ ಇರುತ್ತಾ, ಈ ಪ್ರೆಸೆಂಟೇಷನ್ ಎಷ್ಟು ಸಖತ್ತಾಗಿದೆಯೋ, ಫುಡ್ ಮಾತ್ರ ನಮ್ಮಿಬ್ರಿಗೂ ಇಷ್ಟ ಆಗಲಿಲ್ಲ. ಸೊ ಈ ಪ್ಲೇಸ್ನ ನಾನು ರೆಕಮೆಂಡ್ ಮಾಡಲ್ಲ. ಇಲ್ಲಿ ಕಾಕ್ಟೇಲ್ಸ್ ಟ್ರೈ ಮಾಡ್ಬೋದು, ಬಟ್ ನಾಟ್ ದ ಫುಡ್. ಊಟ ಮಾಡಿಕೊಂಡು ಎಲ್ಲಿಗೂ ಹೋಗಲಿಲ್ಲ, ಈ ಜಾಗಕ್ಕೆ ಬಂದು ಈ ಒಂದು ನೇಚರ್ ಪಾಯಿಂಟ್ನ ಎಂಜಾಯ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ದೀಪು ಇವಾಗಷ್ಟೇ ಒಂದು ಡೈಲಾಗ್ ಹೇಳಿದ್ರಿ, ಏನು ಹೇಳಿದ್ರಿ ಹೇಳಿ? ಹುಡುಗಿರಿಗೆ ಬರೀ ಫೋಟೋ ತೆಗೆಸ್ಕೊಳ್ಳೋದೇ ಕೆಲಸ ಅಂತ. ಏನೇನು? ಹುಡುಗಿರಿಗೆ ಬರೀ ಫೋಟೋ ತೆಗೆಸ್ಕೊಳ್ಳೋದೇ ಕೆಲಸ. ಎಲ್ಲ ನೋಡಿದ್ರು ಕೇಳಿಸ್ತಾ ನಿಮಗೆ? ಯಾರಿಗೆ ಹೇಳಿದ್ರಿ ಅದನ್ನ? ಎಲ್ಲರೂ ಅದೇ ಕೆಲಸನೇ, ಯಾರನ್ನೇ ನೋಡಿದ್ರು. ಅದು ಒಂದು ಪೋಸಲ್ಲಿ ಸಮಾಧಾನ ಆಗಲ್ಲ. ಹಿಂಗೆ ಹಂಗಂಗೆ ಹಿಂಗೆ ಅಂತ ಅಲ್ಲಿ ಹಿಂದ್ಗಡೆ ಮಾಡ್ತಾ ಇದ್ದಾರಲ್ಲ, ಅದು ನೋಡ್ಬಿಟ್ಟು ಅಯ್ಯೋ ಹುಡುಗಿರಿಗೆ ಬರೀ ಇದು ಕೆಲಸನ ಅಂತ. ಎನಿವೇಸ್, ನಮ್ಮದು ಚೆನ್ನಾಗಿರುವಂಥ ಲಂಚ್ ಆಯಿತು, ತುಂಬಾ ರಿಲ್ಯಾಕ್ಸಿಂಗ್ ಆಯಿತು. ಆಫ್ಟರ್ ಅ ವೆರಿ ಹೆವಿ ಹೀಟೆಡ್ ಕಾನ್ವರ್ಸೇಷನ್ ನಮ್ಮಿಬ್ಬರ ಮಧ್ಯೆ ಅಲ್ವಾ? ರಿಲ್ಯಾಕ್ಸಿಂಗ್ ಲಂಚ್ ಆಗಿ ಇವಾಗ ಮೈಂಡ್ ಫ್ರೆಶ್ ಆಗಿದೆ ಅಲ್ವಾ ಬೇಬಿ? ವಿ ಫೀಲ್ ಗುಡ್. ಸೊ ನನ್ನ ಎದುರುಗಡೆ ಎಂಥ ವ್ಯೂ ಇದೆ ಅಂತ ತೋರಿಸ್ಲಾ? ತೋರಿಸು. ಚೆಕ್ ದಿಸ್ ಔಟ್. ಈ ಸ್ಪಾಟ್ ನನಗೆ ಮತ್ತು ದೀಪುಗೆ ತುಂಬಾ ಇಷ್ಟ ಆಯಿತು. ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ. ಎನಿವೇಸ್ ನಾವು ಚೆಕ್ಔಟ್ ಮಾಡಬೇಕಾಯಿತು. ಕೆಲವೊಂದು ಪ್ರಾಪರ್ಟಿನ ಬಿಟ್ಟು ಹೋಗಬೇಕಾದ್ರೆ ಬೇಜಾರಾಗುತ್ತೆ. ಅಂಥ ಒಂದು ಅನುಭವ ತುಂಬ ಸಮಯ ಆದಮೇಲೆ ನನಗೆ ಮತ್ತೆ ಆಯಿತು. ಫೇರ್ಮಂಟ್ ಪ್ರಾಪರ್ಟಿ ಡೆಫಿನೆಟ್ ಆಗಿ ನನ್ನ ಒಂದು ಫೇವ್ರೆಟ್ ಪ್ರಾಪರ್ಟಿ ಆಗಿರುತ್ತೆ. ಇಟ್ ವಾಸ್ ಬ್ಯೂಟಿಫುಲ್. ನಮಗೆ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ನ ಕೊಟ್ಟಿರುವಂಥ ಪ್ರಾಪರ್ಟಿ ಇದಿರೋದು ಅಬುಧಾಬಿನಲ್ಲಿ. ಅಕಸ್ಮಾತ್ ನೀವು ಸ್ಟೇಕೇಶನ್ ಮಾಡಬೇಕಂದ್ರೆ ದಿಸ್ ಇಸ್ ದ ರೈಟ್ ಟೈಮ್, ಗೋ ಫಾರ್ ಇಟ್. ಫೈನಲಿ ವಿ ಆರ್ ಬ್ಯಾಕ್ ಹೋಮ್. ನನಗೆ ಮನೆಗೆ ಬಂದಿದ್ದೇ ಗೊತ್ತಾಗಲಿಲ್ಲ, ಬಿಕಾಸ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಪಾಪ ಇವ್ರಿಗೆ ನಿದ್ದೆ ಬಂತ ನಿಮಗೆ? ಬಂದಿಲ್ಲ. ಯಾ, ಇವಾಗ ನಮ್ಮ ಮನೆ ಬಾಗ್ಲ ಹತ್ರ ಬರ್ತಾ ಇದ್ದೀವಿ. ಏನು, ಐ ಹೋಪ್ ನಿಮಗೆ ಒಂದು ಹಾಲಿಡೇ ವ್ಲಾಗ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸದಾ ಹೀಗೆ ಇರಲಿ, ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಟೈಮ್ ಟು ಟೇಕ್ ರೆಸ್ಟ್ ಆ್ಯಂಡ್ ಫ್ರೆಶ್ ಡೇನ ಸ್ಟಾರ್ಟ್ ಮಾಡಬೇಕು. ಬಾಯ್.